ಆತ ಅಕ್ಕಿಯನ್ನ ಕಂಡುಕೊಂಡಂತ ಕತೆ ಸತ್ಯನಾಪುರತ ಸಿರಿ ಅನ್ನುವ ಪಾರ್ಥನದಲ್ಲಿ ನಮಗೆ ಸಿಗ್ತದೆ. ಮೂಲ ತುಳುವ ಯಾವ ರೀತಿ ಅಕ್ಕಿಯಿಂದ ಅನ್ನವನ್ನು ಕಂಡುಕೊಂಡಿದ್ದಾನೆ. ಆವಾಗ ಮೂರ್ಖ ತುಳುವ ಹೇಳ್ತಾನೆ, ನಾನು ಕಡಿತೇನೆ ನಿನ್ಗೇನು. ಆವಾಗ ಇವನಿಗೆ ಭಯದೊಂದಿಗೆ ಭಕ್ತಿ ಸೃಷ್ಟಿಯಾಗಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಹರಿಯುವಂತ ತೊರೆಯಿಂದ ಕಲ್ಲನ್ನೆತ್ತಿ ವನದ ಮಧ್ಯೆ ಹಾಕಿ ಯಾವುದರಿಂದ ಪ್ರಕ್ರಿಯೆಯನ್ನು ನೋಡ್ತಾನೆ. ನನ್ನದ ಶಕ್ತಿ ಹೇಗಿರಬೇಕು, ಆನೆಯ ನುಗ್ಗಿನಂದದಿ ಬರಬೇಕು. ನವಿಲು ಗರಿಬಿಚ್ಚಿ ಕುಣಿಯುವಾಗ ಯಾವ ಒಂದು ಚಂದ ಕಾಣುತ್ತದೆ, ಮನಸ್ಸಿಗೆ ತೃಪ್ತಿ ಆಗ್ತದೆ, ಕಣ್ಣುಗಳು ತುಂಬಿ ಬರ್ತದೆ, ಅದೇ ರೀತಿ ಗರಿಬಿಚ್ಚಿದ ರೀತಿಯಲ್ಲಿ ನಾಟ್ಯವಾಡಬೇಕು. ಬಂಧುಗಳೇ, ನಮ್ಗೆಲ್ರಿಗೂ ಒಂದಷ್ಟು ಸಂಶಯ ಇದೆ. ದೈವಾರಾಧನೆ ಅಂದರೆ ಏನು, ಸತ್ಯಾರಾಧನೆ ಅಂದರೆ ಏನು, ಭೂತಾರಾಧನೆ ಅಂದರೆ ಏನು, ಇದರ ಬಗೆಗಾಗಿ ಒಂದಷ್ಟು ತಿಳ್ಕೊಳ್ಳುವಂತಹ ವಾಂಛೆ ನಮ್ಮಲ್ಲಿದೆ. ನನ್ನ ಅನುಭವವನ್ನು ನಾನು ಹೇಳುವಂಥದ್ದು. ದೈವಾರಾಧನೆ ಯಾಕಾಯಿತು? ಈ ಪ್ರಕೃತಿಯನ್ನು ಸಂರಕ್ಷಿಸುವುದಕ್ಕೆ ಮತ್ತು ಇಲ್ಲಿನ ಸಕಲ ಜೀವ ಚೈತನ್ಯಗಳನ್ನು ಉಳಿಸುವುದಕ್ಕಾಗಿ ಪ್ರಾಚೀನ ತುಳುವ ಕಟ್ಟಿಕೊಂಡಿರುವಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಆರಾಧನೆ. ಅದರೊಂದಿಗೆ ಮನುಷ್ಯನ ಬದುಕಿನಲ್ಲಿ 2 ವಿಧದ ರೋಗ, ಆಧಿ ಅಂದರೆ ಮಾನಸಿಕ ರೋಗ, ವ್ಯಾಧಿ ಅಂತ ಹೇಳಿದರೆ ದೈಹಿಕ ರೋಗ. ಈ 2 ವಿಧದ ರೋಗಗಳಿಗೆ ಮದ್ದು ಮೂಲಿಕೆಗಳನ್ನು ಕಂಡು ಹುಡುಕುವಂತಹ, ಆ ಮುಖೇನ ಆ 2 ರೋಗಗಳನ್ನು ಶಮನಗೊಳಿಸುವಂತಹ ಒಂದು ಉತ್ಕೃಷ್ಟವಾದಂಥ ಪ್ರಯತ್ನವನ್ನು ಆ ಕಾಲಘಟ್ಟದಲ್ಲಿ ಮೂಲ ತುಳುವ ಮಾಡಿರುವಂಥ ವ್ಯವಸ್ಥೆಯೇ ಈ ದೈವಾರಾಧನೆ, ಈ ಸತ್ಯಾರಾಧನೆ. ಬಂಧುಗಳೇ, ಮಾನಸಿಕ ವ್ಯಾಧಿ ಮತ್ತು ದೈಹಿಕ ವ್ಯಾಧಿ. ದೈಹಿಕ ವ್ಯಾಧಿ ಯಾವ ರೀತಿ? ಮನುಷ್ಯನಿಗೆ ವಾತ ಪಿತ್ತ ಕಫ ಸಹಿತವಾಗಿ 100 ವಿಧದ ರೋಗಗಳಿದ್ದಾವೆ. ಆ 100 ವಿಧದ ರೋಗಗಳಿಗೆ 1000 ವಿಧದ ಗಿಡಮೂಲಿಕೆಗಳ ಮದ್ದಿನ ಗಿಡ ಮರ ಬಳ್ಳಿಗಳ ಸಂಕುಲ ಈ ತುಳುವ ನೆಲದಲ್ಲಿದೆ. ಹೇಗೆ ಈ ತುಳುವ ನೆಲದ ಎಲ್ಲ ಗಿಡ ಮರ ಬಳ್ಳಿ ಸಂಕುಲಗಳು ಮದ್ದು ಮೂಲಿಕೆಗಳಾಗ್ತವೆ. ಈ ತುಳುವ ನೆಲಕ್ಕೆ ತ್ರಿಗರ್ತ ಅಂತ ಹೆಸರು. 3 ಸುತ್ತ ನೀರು, 1 ಕಡೆ ಭೂಪ್ರದೇಶ. ಮನುಷ್ಯ ಬಹಳ ವಿಶೇಷವಾಗಿ ಇದರ ವ್ಯಾಪ್ತಿಯನ್ನು ಆ ಕಾಲದ ತುಳುವ ಪಾರ್ಥನಗಳಲ್ಲಿ ಕಟ್ಟಿಕೊಟ್ಟಿದ್ದಾನೆ. ರಾಮೇಶ್ವರ ಗಡಿಯಿಂದ ನೀಲೇಶ್ವರ ಗಡಿ, ನೀಲೇಶ್ವರ ಗಡಿಯಿಂದ ಅಂಕೋಲ ಗಡಿ, ಮುಡನಘಟ್ಟ, ಪಡುವನ ಕಡಲು, ಇದು ತವಳವ ಮಾತೆ ಒಡಲು. ಇದು ತ್ರಿಗರ್ತ. ನೀರು ಎಲ್ಲಿ ತಿರುಗಿ ಬರ್ತದೋ ಅಲ್ಲಿ ಆ ನೀರಿನೊಂದಿಗೆ ಅಲೆಗಳೆದ್ದು ಒಂದಷ್ಟು ಮಣ್ಣು ಕಸಗಳೆಲ್ಲ ಸೇರಿ, ಆ ಮಣ್ಣು ಸೇರಿ ಆಗಿರುವಂಥ ಮೃದುವಾದ ಫಲವತ್ತಾದ ಭೂಮಿ ಈ ತುಳುವ ನೆಲ ಆಗಿರ್ತದೆ. ಈ ಫಲವತ್ತಾದ ಮಣ್ಣು ಇದು ರೈತನ ಮಿತ್ರನಾಗಿರುವಂತಹ ಎರೆಹುಳುವಿಗೆ ಆಹಾರ ಆಗ್ತದೆ. ಎರೆಹುಳು ಇದನ್ನು ತಿಂದು ಜೌಗು ಮಾಡ್ತದೆ. ಜೌಗಾದಂಥ ಮಣ್ಣನ್ನು ಗೆದ್ದಲು ತಿಂತದೆ. ಗೆದ್ದಲು ತಿಂದು ಹುತ್ತ ಕಟ್ತದೆ. ಆ ಗೆದ್ದಲು ಕಟ್ಟಿದ ಹುತ್ತಕ್ಕೆ ಸರೀಸೃಪ ಸರ್ಪ ಹರಿದು ಬಂದು ಗೆದ್ದಲನ್ನು ಓಡಿಸ್ತದೆ, ತಾನು ವಾಸ್ತವ್ಯವನ್ನು ಮಾಡ್ತದೆ. ಹಾಗಾದರೆ ಇದರಲ್ಲಿ ಏನಪ್ಪ ವಿಶೇಷ? ತುಳುವ ನೆಲದ ಈ ತ್ರಿಗರ್ತದ ಈ ಮೃದು ಭೂಮಿಯಲ್ಲಿ ಸರ್ಪ ಹರಿದ ಮಣ್ಣು ಮನುಷ್ಯನ ಚರ್ಮ ವ್ಯಾಧಿಗೆ ಮದ್ದು. ಆದ್ದರಿಂದ 1 ತುಂಡು ಬಟ್ಟೆಯನ್ನು ಕಟ್ಟಿ ನದಿಯಲ್ಲಿ ಮಿಂದು ಈ ಮಣ್ಣಲ್ಲಿ ಹೊರಳಾಡಿದರೆ, ಉರುಳು ಸೇವೆ ಮಾಡಿದರೆ ಚರ್ಮವ್ಯಾಧಿ ನಿವಾರಣೆ ಆಗ್ತದೆ. ಆದ್ದರಿಂದ ಇವತ್ತಿಗೂ ಕೂಡ ತುಳುವ ನೆಲದ ಪ್ರಾಚೀನ ನಾಗಕ್ಷೇತ್ರ ಆಗಿರುವಂತಹ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಾಗಿರಬಹುದು, ವಿಶೇಷ ದೈವ ಕ್ಷೇತ್ರಗಳಾಗಿರುವಂಥ ಶಿಬರೂರಾಗಿರ್ಬೋದು, ಉಡುಪಾಗಿರ್ಬೋದು, ಇಂಥ ಕ್ಷೇತ್ರಗಳಲ್ಲಿ ಮಡತನ ಸೇವೆ ಅಂತ ಹೇಳ್ತಾರೆ. ತುಳುವಲ್ಲಿ ಕನ್ನಡದಲ್ಲಿ ಉರುಳು ಸೇವೆ ಅಂತ ಹೇಳ್ತಾರೆ. ಇದು ಚರ್ಮ ವ್ಯಾಧಿಗೆ ಈ ನೆಲದ ಮಣ್ಣು ಮದ್ದಾಗ್ತದೆ. ಆ ರೀತಿ ಅದರೊಂದಿಗೆ ಇದು ಚರ್ಮವ್ಯಾಧಿಗೆ ಮದ್ದಾದರೆ ಇನ್ನಿತರ ರೋಗಗಳಿಗೆ ಯಾವ ರೀತಿ ಮದ್ದು? ಇಲ್ಲಿನ ನೆಲದಲ್ಲಿ ಹುಟ್ಟಿರುವಂಥ ಎಲ್ಲ ವೃಕ್ಷ ಸಂಕುಲಗಳ ಚಿಗುರುಗಳನ್ನು ತೆಗೆದು ಅದರ ಕಷಾಯವನ್ನು ಮಾಡಿ ಕುಡಿಯುವಂಥದ್ದು, ಕೆತ್ತೆಯ ಕಷಾಯವನ್ನು ಮಾಡಿ ಕುಡಿಯುವಂಥದ್ದು ಮತ್ತು ಚಿಗುರಿನ ಚಟ್ನಿಯನ್ನು ಮಾಡಿ ತಿನ್ನುವಂಥದ್ದು, ಇಂಥದ್ದೆಲ್ಲ ಬೇರೆ ಬೇರೆ ರೀತಿಯ ಒಂದು ಖಾದ್ಯಗಳೊಂದಿಗೆ ಮದ್ದಾಗಿ ಸ್ವೀಕರಿಸುವಂಥ ಕ್ರಮ ಇದೆ. ತುಳುವಲ್ಲಿ 2 ಗಿಡಗಳನ್ನು ಬಿಟ್ಟು ಮತ್ತೆ ಎಲ್ಲವನ್ನ ಮದ್ದಾಗಿ ಮೂಲಿಕೆಯಾಗಿ ಬಳಕೆ ಮಾಡ್ತಾರೆ. ಯಾವ 2 ಗಿಡಗಳು? ಒಂದು ಕಾಸರಕ, ಇನ್ನೊಂದು ಕನಪಡೆ ಅಂತ ಹೇಳ್ತಾರೆ. ಅದು ಹಾಲು ಬರುವಂಥ ಗಿಡ. ಅದು ತುಳುವಲ್ಲಿ ಕನಪಡೆ ಅಂತ ಹೇಳುವಂಥದ್ದು, ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಆದ್ರಿಂದ ಈ 2 ಗಿಡಗಳನ್ನು ಬಿಟ್ಟು ಮತ್ತೆಲ್ಲದರ ಚಿಗುರನ್ನು ಮಾಡ್ತಾರೆ. ಆದರೆ ಇತ್ತೀಚೆಗೆ ವೈದ್ಯ ಪದ್ಧತಿ ಅದು ವಿಸ್ತಾರ ಆಗಿದೆ. ಆ ಕಾಸರಕನ ಕಾಯಿಯಿಂದಲೂ ಮದ್ದನ್ನು ತಯಾರಿಸ್ತಾರೆ. ಇಂತಹ ಒಂದು ಅದಮ್ಯವಾದಂಥ ವೃಕ್ಷ ಸಂಕುಲಗಳಿದ್ದಾವೆ. ಇದನ್ನು ಸಂರಕ್ಷಿಸುವುದಕ್ಕೋಸ್ಕರ ಮನುಷ್ಯ ದೈವಾರಾಧನೆ ಮಾಡಿದಾನೆ ಅಂತ ಹೇಳ್ತಾರೆ. ಹೇಗೆ? ಮನುಷ್ಯ ಆತ ಬೆಳೆದುಕೊಂಡು ಹೋಗ್ತಾನೆ, ಬೆಳೀತಾ ಹೋಗ್ತಾನೆ. ಆತನಿಗೆ ಆಶ್ರಯಕ್ಕೆ ಬೇಕಾಗಿ ಪ್ರಕೃತಿಯನ್ನು ಕಾಣ್ತಾನೆ. ಪ್ರಕೃತಿಯನ್ನು ಕಂಡಾಗ ಒಂದೊಂದು ಸರೀಸೃಪಗಳು, ಒಂದೊಂದು ಪ್ರಾಣಿಗಳು ಅದರ ಆಶ್ರಯವನ್ನು ಪಡ್ಕೊಂಡಿರುವಂಥದ್ದನ್ನು ನೋಡ್ತಾನೆ. ಸರಿಯಾಗಿ ನೋಡಿ, ಹುಲಿಗೆ ಹೇಗೆ ಗುಹೆ ಇದೆಯೋ, ಹಕ್ಕಿಗಳಿಗೆ ಕಾರಿ ಅಂತ ಹೆಸರು, ಗೂಡಿಗೆ ಕಾರಿ ಅಂತ ಹೆಸರು, ಸರೀಸೃಪ ಸರ್ಪಕ್ಕೆ ಹುತ್ತ ಆಶ್ರಯ ಆದರೆ ನಾವು ಬೇರೆ ಬೇರೆ ಪ್ರಾಣಿಗಳಿಗೆ, ಕಾಗೆಗೆ ಕೂಡ ಒಂದು ಗೂಡಿದೆ,
ಎಲ್ಲವುಗಳು ಕೂಡ ಅದರದರ ಪಂಜರದಲ್ಲಿ ಅದರದರ ಗೂಡಲ್ಲಿ ವಾಸ್ತವ್ಯವನ್ನು ಕಂಡಾಗ ನನಗೂ ಒಂದು ವಾಸ್ತವ್ಯಕ್ಕೆ ನೆಲೆಬೇಕು ಅಂತ ಕಂಡುಕೊಂಡಂಥ ಆ ಮೂಲ ತುಳುವ ಪ್ರಕೃತಿಯನ್ನೇ ಕಡಿದು ಅದಕ್ಕೆ ಬೇಕಾದಂಥ ಸಮತಟ್ಟುಗೊಳಿಸಿ ಆ ಗಿಡಮರ ಬಳ್ಳಿಗಳ ಒಂದು ಕಂಬಗಳಿಂದ ತನ್ನ ಚಪ್ಪರವನ್ನು ನಿರ್ಮಿಸಿ, ಸೋಗೆಗಳಿಂದ ಚಪ್ಪರವನ್ನು ನಿರ್ಮಿಸಿ ತನ್ನ ಮನೆಯನ್ನು ನಿರ್ಮಿಸುವ ಕಲ್ಪನೆಯನ್ನು ಮಾಡಿಕೊಂಡಿರ್ಬೋದು. ಅದೇ ರೀತಿ ಬದುಕುವಾಗ ಆತನಿಗೆ ವಾಸ್ತವ್ಯಕ್ಕೆ ಅವಕಾಶ ಬೇಕು. ಆತ ಅಕ್ಕಿಯನ್ನು ಕಂಡುಕೊಂಡಂಥ ಕತೆ ಸತ್ಯನಾಪುರತ ಸಿರಿ ಅನ್ನುವ ಪಾರ್ಥನದಲ್ಲಿ ನಮಗೆ ಸಿಗ್ತದೆ. ಮೂಲ ತುಳುವ ಯಾವ ರೀತಿ ಅಕ್ಕಿಯಿಂದ ಅನ್ನವನ್ನು ಕಂಡುಕೊಂಡಿದ್ದಾನೆ ಅದು ತುಳುನಾಡಿನ ಪಾರ್ಥನಗಳಲ್ಲಿ ಸಂಧಿಯಲ್ಲಿ ಉಲ್ಲೇಖ ಇದೆ. ಆ ರೀತಿ ಅಕ್ಕಿಯಲ್ಲಿ ಅನ್ನವನ್ನು ಕಂಡುಕೊಂಡಂತಹ, ಭತ್ತವನ್ನು ಕಂಡುಕೊಂಡಂತಹ ಆ ತುಳುವ ಆ ಕೃಷಿಗಾಗಿ ಭೂಮಿಯನ್ನು ಸಮತಟ್ಟುಗೊಳಿಸ್ತಾನೆ. ಆಮೇಲೆ ಆತನ ಆಸೆ ಅತಿಯಾದಾಗ ಎಲ್ಲ ಪ್ರಕೃತಿಯನ್ನು ನಾಶ ಮಾಡಿಕೊಂಡು ಹೋಗುವಾಗ ಬುದ್ಧಿವಂತ ತುಳುವ ತಡೀತಾನೆ. ನಿನಗೆ ಪ್ರಕೃತಿ ಸಂರಕ್ಷಣೆಯನ್ನು ಮಾಡ್ತದೆ, ಆ ಪ್ರಕೃತಿಯನ್ನು ನಾಶ ಮಾಡಬೇಡ. ನಿನ್ನೊಂದಿಗೆ ಇನ್ನಿತರ ಸರೀಸೃಪಗಳಿಗೆ ಈ ಬನಗಳು ಆಶ್ರಯ ತಾಣ ಆಗಿದೆ, ಅಸಂಖ್ಯ ಪಕ್ಷಿಪರ್ಣಗಳಿಗೆ ಇದು ಆಶ್ರಯ ತಾಣ ಆಗಿದೆ. ಪ್ರಕೃತಿಯನ್ನು ನಾಶ ಮಾಡಬೇಡ. ಆವಾಗ ಮೂರ್ಖ ತುಳುವ ಹೇಳ್ತಾನೆ, ನಾನು ಕಡಿತೇನೆ, ನಿನ್ಗೇನು? ಆವಾಗ ಇವನಿಗೆ ಭಯದೊಂದಿಗೆ ಭಕ್ತಿ ಸೃಷ್ಟಿಯಾಗಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಹರಿಯುವಂಥ ತೊರೆಯಿಂದ ಕಲ್ಲನ್ನೆತ್ತಿ ಬನದ ಮಧ್ಯೆ ಹಾಕಿ, ಇದು ನಾಗನ ಕಲ್ಲು ನಾಗಬನ, ಇದು ಗುಳಿಗನ ಕಲ್ಲು ಗುಳಿಗಬನ, ಪಿಲಿಚಂಡಿ ಕಲ್ಲು ಪಿಲಿಚಂಡಿ ಬನ, ಲಕ್ಕೇಸಿರಿ ಕಲ್ಲು ಲಕ್ಕೇಸಿರಿ ಬನ, ಈ ರೀತಿ ಬನಗಳ ಮಧ್ಯೆ ಕಲ್ಲನ್ನು ಹಾಕಿ ಆರಾಧನೆಯನ್ನು ಆರಂಭಿಸ್ತಾನೆ. ಆ ಕಲ್ಲುಗಳಿಗೆ ವಿಶೇಷವಾಗಿ ಪ್ರಕೃತಿಯಲ್ಲಿ ಶ್ರೇಷ್ಠವಾಗಿರುವಂತಹ ಒಂದು ಪ್ರಾಣಿಗಳಲ್ಲಿ ಶ್ರೇಷ್ಠ ಆಗಿರುವಂತಹ ಗೋವಿನ ಹಾಲನ್ನು ಮತ್ತು ವೃಕ್ಷಗಳಲ್ಲಿ ಶ್ರೇಷ್ಠ ಆಗಿರುವಂತಹ ಕಲ್ಪವೃಕ್ಷ ಅಂತ ಹೇಳಿದರೆ ತೆಂಗಿನ ಮರದ ಸಿಯಾಳವನ್ನು ಎರೆಯುವಂತಹ ಒಂದು ಸಂಪ್ರದಾಯವನ್ನು ಕಟ್ಟಿಕೊಳ್ತಾನೆ. ಆ ಮುಖೇನ ವರ್ಷಕ್ಕೊಂದು ಸಾರಿ ಭೂಮಿ ಸುಡು ಅನ್ನುವಂಥ ಸಂದರ್ಭದಲ್ಲಿ ಬನವನ್ನು ಪ್ರವೇಶಿಸಿ, ಇಡೀ ಕುಟುಂಬ ಸೇರಿ ಬನವನ್ನು ಪ್ರವೇಶಿಸಿ ಬನದ ಮಧ್ಯೆ ಇರುವಂಥ ಕಲ್ಲಿಗೆ ಅದನ್ನು ಎರೆದು, ಅದಕ್ಕೆ ತನುಮೈಪುನಿ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಸಂಪು ಮಾಡುವುದು, ತನು ಅಂತ ಹೇಳಿದರೆ ಸಂಪು ಅಂತ ಅರ್ಥ, ಸಂಪು ಮಾಡುವುದು. ಅದನ್ನು ಎರೆದು ಅಲ್ಲಿ ಪ್ರಾರ್ಥಿಸ್ತಾನೆ ಪ್ರಕೃತಿ ದೇವತೆಯಲ್ಲಿ. ಭಗವಂತ, ನಾನೆರೆದಂಥ ತನು ಇದು ಸಾಗರ ಸೇರಬೇಕು. ಯಾವ ರೀತಿಯಪ್ಪ ಸಾಗರ ಸೇರೋದು? ಇವು ಎರೆದದ್ದು ಒಂದು ಸಿಯಾಳ, ಒಂದು ಕುಡತೆ ಹಾಲು. ಅದರ ಅರ್ಥ ಅಷ್ಟು ಮಳೆ ಬರಬೇಕು ಅಂತೇಳಿ, ಅಷ್ಟು ಮಳೆ ಬರಬೇಕು. ಮಳೆಯೊಂದಿಗೆ ಈ ಎರೆದಂಥ ಈ ತನು, ಈ ಹಾಲು ಸಿಯಾಳ ಸೇರಿ ಬನದಿಂದ ತೋಡು, ತೋಡಿಂದ ಪಳ್ಳ, ಪಳ್ಳದಿಂದ ಕೆರೆ, ಕೆರೆಯಿಂದ ನದಿ, ನದಿಯಿಂದ ಸೀದಾ ಸಾಗರ ಸೇರಬೇಕು. ಅಷ್ಟು ಮಳೆ ಬರಬೇಕು. ಆ ಮುಖೇನ ಅಂತರ್ಜಲ ವೃದ್ಧಿ ಆಗಬೇಕು, ಪ್ರಕೃತಿ ಸಮೃದ್ಧಿ ಆಗಬೇಕು, ಬೆಳೆ ಭಾಗ್ಯ ಅದು ಉಚ್ಛ್ರಾಯವಸ್ಥೆಗೆ ಅದು ತಲುಪಬೇಕು ಅನ್ನುವ ನೆಲೆಯಲ್ಲಿ ಆತ ಪ್ರಾರ್ಥನೆಯನ್ನು ಮಾಡ್ತಾನೆ. ಈ ರೀತಿ ಪ್ರಕೃತಿಯನ್ನು ಸಂರಕ್ಷಿಸುವುದಕ್ಕೋಸ್ಕರ ಭಯದೊಂದಿಗೆ ಭಕ್ತಿಯನ್ನು ಸೃಷ್ಟಿ ಮಾಡುವಂಥ ಪ್ರಕ್ರಿಯೆಯನ್ನು ಈ ರೀತಿ ಮೂಲ ತುಳುವ ಮಾಡ್ತಾನೆ. ಅದರೊಂದಿಗೆ ಮಾನಸಿಕ ವ್ಯಾಧಿ. ಯಾವ ರೀತಿ ಮಾನಸಿಕ ವ್ಯಾಧಿ? ಮನುಷ್ಯನಿಗೆ, ಅದರಲ್ಲೂ ತುಳುವ ನೆಲದ ಆದಿ ತುಳುವನಿಗೆ ತಾಯಿಯಷ್ಟು ಪ್ರೀತಿ ಮಾಡುವವರು ಮತ್ತು ಮಾವನಷ್ಟು ಪ್ರೀತಿ ಮಾಡುವವರು ಬೇರೆ ಯಾರು ಸಿಗೋದಿಲ್ಲ. ಜಗತ್ತಿನಲ್ಲಿರುವಂಥ ಎಲ್ರಿಗೂ ತಾಯಿಯೇ ದೇವರು, ಮಾತೃದೇವೋಭವ ಅಂತ ಹೇಳ್ತೇವೆ, ಸತ್ಯನೇ. ಅದೇ ರೀತಿ ಇಲ್ಲಿ ಸಲಹುವಂಥ ಮಾವನಿಗೆ ವಿಶೇಷವಾದಂಥ ಮೌಲ್ಯ. ಯಾವುದೇ ಕಾರಣಕ್ಕೂ ಈ ಮಗುವಿನ ಬಗ್ಗೆ ಕೆಟ್ಟದಾಗಿ ಎನಿಸದೇ ಇರುವಂಥ, ತನಗೆ ಅನ್ಯಾಯ ಮಾಡಿದರೂ ಅವನಿಗೆ ಅನ್ಯಾಯವನ್ನು ಬಯಸದೇ ಇರುವಂಥ ಎರಡು ಜೀವಗಳಂತ ಹೇಳಿದರೆ ತಾಯಿ ಮತ್ತು ಮಾವ ಅಂತ ತುಳುವರು ನಂಬಿಕೊಂಡು ಬಂದಿದ್ದಾರೆ. ಅಂತಹ ವ್ಯಕ್ತಿಗಳು ಬಿಟ್ಟು ಹೋದ ಮೇಲೆ ಅಂತ ಹೇಳಿದರೆ, ತಾಯಿ ಮತ್ತು ಮಾವನನ್ನು ಕಳ್ಕೊಂಡ ಮೇಲೆ ತಾಯಿ ಮತ್ತು ಮಾವನಿಗೆ ಸರಿಸಮಾನವಾಗಿ ನನಗೆ ಧೈರ್ಯ ತುಂಬುವವರು ಬೇಕು, ನನ್ನನ್ನು ಆಶೀರ್ವದಿಸುವವರು ಬೇಕು, ನನಗೆ ಪ್ರೇರೇಪಣೆಯನ್ನು ಕೊಡುವವರು ಬೇಕು, ನನಗೆ ಸದ್ಬುದ್ಧಿ ಹೇಳುವವರು ಬೇಕು. ಆವಾಗ ಭಗವಂತನೇ ನನಗೆ ಮಾವನಾಗಿ ಬರಬೇಕು, ಭಗವಂತನೇ ನನಗೆ ತಾಯಿಯಾಗಿ ಬರಬೇಕು, ಆ ರೀತಿ ಸಂರಕ್ಷಿಸಬೇಕು ಅನ್ನುವ ರೀತಿಯಲ್ಲಿ ಅವ್ಯಕ್ತವಾದಂಥ ಶಕ್ತಿಯನ್ನು ವ್ಯಕ್ತರೂಪಕ್ಕೆ ತರುವಂಥ ಪ್ರಯತ್ನ ಮಾಡ್ತಾನೆ. ಅದೇ ಈ ನೆಲದ ದೈವಾರಾಧನೆಯಾಗಿ ಮೂಡಿ ಬರ್ತದೆ. ಅದಕ್ಕೆ ಪ್ರಕೃತಿಯಿಂದಲೇ ಸತ್ವಗಳನ್ನು ಹೆಕ್ಕಿಕೊಳ್ತಾನೆ. ಯಾವುದರಿಂದ? ಪ್ರಕೃತಿಯನ್ನು ನೋಡ್ತಾನೆ. ನನ್ನದ ಶಕ್ತಿ ಹೇಗಿರಬೇಕು? ಆನೆಯ ನುಗ್ಗಿನಂದದಿ ಬರಬೇಕು, ಆನೆದ ನುರ್ಕು. ಕುದುರೆಯ ಸೊಕ್ಕಿನಂದದಿ ಬರಬೇಕು, ಕುದುರೆಯ ಸೊರ್ಕು. ನವಿಲಿನ ನಾಟ್ಯದಂದದಿ ಅರ್ಥ ನಾಟ್ಯವಾಡಬೇಕು. ನವಿಲು ಗರಿಬಿಚ್ಚಿ ಕುಣಿಯುವಾಗ ಯಾವ ಒಂದು ಚಂದ ಕಾಣುತ್ತದೆ, ಮನಸ್ಸಿಗೆ ತೃಪ್ತಿ ಆಗ್ತದೆ, ಕಣ್ಣುಗಳು ತುಂಬಿ ಬರ್ತದೆ, ಅದೇ ರೀತಿ ಗರಿಬಿಚ್ಚಿದ ರೀತಿಯಲ್ಲಿ ನಾಟ್ಯವಾಡಬೇಕು. ಮತ್ತು ಸಾಯಂಕಾಲದ ಹೊತ್ತಿಗೆ ಒಂದು ಹಕ್ಕಿ ಟೀರಿ 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 ಅಂತ ಹಾಡ್ಕೊಂಡು ಹೋಗ್ತದೆ. ಅದರ ಸ್ವರವನ್ನು ಹೆಕ್ಕಿ ಆತ ದೈವಾರಾಧನೆಯ ಒಂದು ಕಲ್ಪನೆಯನ್ನು ಮಾಡಿದ್ದಾನೆ ಅಂತ ಹೇಳಿ ನನ್ನ ಅಪ್ಪ, ನನ್ನ ಅಜ್ಜ ನನಗೆ ತಿಳಿಸಿ ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ರೀತಿ ಪ್ರಕೃತಿಯಿಂದ ದೈವಾರಾಧನೆ ಸೃಷ್ಟಿಯಾಗ್ತದೆ.
ಈ ರೀತಿಯ ಆರಾಧನೆ ಬಹಳ ವಿಸ್ತಾರವಾಗಿ ಬೆಳೆದು 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 ಮುಂದುವರಿಯುತ್ತದೆ. ಇದರ ಬಗ್ಗೆಗಾಗಿ ನಾನು ಮುಂದಕ್ಕೆ ತಿಳಿಸ್ತೇನೆ. ನನ್ನ ಈ ಒಂದು ದಯಾನಂದ ಕತ್ತಲ್ ಸರ್ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ತಾವು ದಯವಿಟ್ಟು ನೋಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸಂಶಯಗಳು ಬಂದರೆ, ಏನಾದರೂ ಪ್ರಶ್ನೆಗಳನ್ನು ಕೇಳುವುದಂತಿದ್ರೆ ಕಮೆಂಟ್ ಬಾಕ್ಸ್ ಇದೆ ನೋಡಿ, ಸಂದೇಶ ಪೆಟ್ಟಿಗೆ, ಅದರಲ್ಲಿ ತಾವು ಸಂದೇಶಗಳನ್ನು ಕಳಿಸಿ. ನನ್ನದು ಎಷ್ಟು ಸಾಧ್ಯತೆ ಇದೆ ಖಂಡಿತವಾಗಿಯೂ ತುಳುನಾಡಿನ ದೈವಾರಾಧನೆಯ ಬಗ್ಗೆ ನಾನು ತಿಳಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ. ತಾವುಗಳು ಕೂಡ ಇದನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.